ಪಲಿಮಾರು ಶ್ರೀಗಳ ಪರ್ಯಾಯದ ಸಂಕಲ್ಪದಂತೆ ಈಗಾಗಲೇ ಕೃಷ್ಣನಿಗೆ ಲಕ್ಷ ತುಳಸಿ ಅರ್ಚನೆ ನಡೀತಾ ಇದ್ದು ಮುಂದಿನ ಭಾಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ಕೋಟಿ ತುಳಸಿ ಅರ್ಚನೆ ಕಾರ್ಯಕ್ರಮ ನಡೆಯಲಿದೆ. ಇದರ ಬಗ್ಗೆ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಾಯ ಮಾಹಿತಿಯನ್ನ ನೀಡಿದರು. ಸೆಪ್ಟೆಂಬರ್ 9ರಂದು ಭಾನುವಾರ ಕೋಟಿ ತುಳಸಿ ಅರ್ಚನೆಯ ಕಾರ್ಯಕ್ರಮ ರಾಜಾಂಗಣದಲ್ಲಿ ಸಂಪನ್ನಗೊಳ್ಳಲಿದೆ. ಸೆಪ್ಟೆಂಬರ್ 7 ಮತ್ತು 8ರಂದು ವಿಪ್ರ ಬಾಂಧವರಿಂದ ತುಳಸಿ ಶುಚಿಗೊಳಿಸುವ ಕಾರ್ಯ ನಡೆಯಲಿದ್ದು, ಸೆಪ್ಟೆಂಬರ್ 9ರಂದು ಪರ್ಯಾಯ ಪಲಿಮಾರು ವಿದ್ಯಾಧೀಶ ತೀರ್ಥ ಶ್ರೀಪಾದರು 7:45ಕ್ಕೆ ಧಾರ್ಮಿಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದು 5,000 ಮಂದಿಯಿಂದ ವಿಷ್ಣು ಸಹಸ್ರನಾಮ ನಡೆಯಲಿದೆ ಅಂತ ಮಾಹಿತಿಯನ್ನ ನೀಡಿದರು. ಲೋಕ ಕಲ್ಯಾಣಾರ್ಥವಾಗಿ ಉಡುಪಿ ಶ್ರೀಕೃಷ್ಣನಿಗೆ ಕೋಟಿ ತುಳಸಿ ಅರ್ಚನೆಯ ಸೇವೆಯನ್ನು ಸಂಕಲ್ಪಿಸಿದ್ದಾರೆ. ಡಾಕ್ಟರ್ ವಿ ಅಶೋಕ್ ಕುಮಾರ್ ಇವರು ಈ ಧಾರ್ಮಿಕ ಪ್ರಕ್ರಿಯೆ ಅಧ್ಯಕ್ಷರಾಗಿದ್ದಾರೆ. ಶ್ರೀಪಾದರ ಈ ದಿವ್ಯ ಸಂಕಲ್ಪ ಇದೇ ಸೆಪ್ಟೆಂಬರ್ 9ನೇ ಭಾನುವಾರದಂದು ಶ್ರೀ ಮಠದ ರಾಜಾಂಗಣದಲ್ಲಿ ಸಂಪನ್ನಗೊಳ್ಳಲಿದೆ. ಇದರ ಪೂರ್ವಭಾವಿಯಾಗಿ ದಿನಾಂಕ 7 ಮತ್ತು 8ನೇ ಸೆಪ್ಟೆಂಬರ್ ಸಾಯಂಕಾಲ ಸಮಾಜ ಬಾಂಧವರಿಂದ ಬಂದ ತುಳಸಿಯ ಶುಚಿಗೊಳಿಸುವ ಕ್ರಿಯೆ ವಿಪ್ರದಿಂದ ನಡೆಯಲಿದೆ. ಈ ಕೋಟಿ ತುಳಸಿ ಅರ್ಚನೆಗೆ ಉಡುಪಿ ತಾಲೂಕು ಬ್ರಾಹ್ಮಣ ಮಹಾಸಭಾದ 31 ವಲಯಗಳ ವಿಪ್ರ ಬಾಂಧವರು, ಮಹಿಳೆಯರು, ಉಡುಪಿ ಜಿಲ್ಲಾ ಯುವ ಬ್ರಾಹ್ಮಣ ಪರಿಷತ್, ಉಡುಪಿ ಜಿಲ್ಲಾ